ಮಲ್ಪೆ ಬಂದರದ ಮೀನು ಪತ್ತಿರ ಪೋಯಿನ ಸುವರ್ಣ ತ್ರಿಭುಜ ಯಂತ್ರ ಓಡದ ಬಗೆಟ್ ಗೊತ್ತಾಂಡರ 7 ಜನ ಬೇರೆದಕ್ಲು ದಾನೆ ಆತೇರಿಂದ ಇಡೆಮುಟ್ಟ ಗೊತ್ತಾತಜಿ. ಈ ಬಗೆಟ್ ರಾಜಕೀಯ ಪಕ್ಷಲು ಓರಿಯನೋರಿ ದೂರು ಅನ್ನುವಿರು. ಕೇಂದ್ರ ಸರ್ಕಾರ ಜವಾಬ್ದಾರಿ ತೊಂಜಿಂಡ ಸುಪ್ರೀಂ ಕೋರ್ಟ್ಗೂ ಪೋಪ ಅಂದ ಪನ್ಪೇರು ಪ್ರಮೋದ್ ಮಧ್ವರಾಜ್. ಸುವರ್ಣ ತ್ರಿಭುಜ ಮೀನು ಪತ್ತನ ಊಡ ಕಡಲಿಗೆ ಜತ್ತು 4 ತಿಂಗಳು ತೋಜಂದೆ ಆದು ಇಂಚಿಪ ಮಹಾರಾಷ್ಟ್ರದ ಕಡಲ್ಡು ಮುರ್ಕುದನ ಗೊತ್ತಾತಂಡು. ಆಂಡ ಅವೇಟಿತ್ತಿನ 7 ಜನ ದಾನೆ ಆತಿರು ಪನ್ಪಣವು ಭಗವಂತಗೆ ಗೊತ್ತು. ಇತ್ತೆ ಕೆಲವು ಸಂಶಯಲಗೂ ಸಾಧ್ಯ ಅವನುಂದು. ರಾಜಕೀಯ ಪಕ್ಷಲು ಒಂಜಕೊಂಜಿ ದೂರೊಂದುಲ್ಲ ಕರೆನ 4 ತಿಂಗಳು ಕೇಂದ್ರ ಸರ್ಕಾರದ ಪಟ್ಲಾಮಲು ನಾಡದು ತಿಕಂದನ ಬೋಟು ಒಡಿಪು ಶಾಸಕರು ನಾಡಾಯರಪಿದ್ದಾಂಡಗ ರಡ್ಡೇ ದಿನೊಟ್ಟು ತೋಜಿನೆಂಚ ಒಂದು ಎದುರು ಪಕ್ಷಲಿನ ಪ್ರಶ್ನೆ. ಸುವರ್ಣ ತ್ರಿಭುಜ ಯಂತ್ರ ಓಡಗು ನೌಕಪಟ್ಲಮದ ಕಪ್ಪಲ್ ಎಡ್ತನ ವಿಷಯನು ನೌಕಪಟ್ಲಮು 4 ತಿಂಗಳು ಮುಚ್ಚಿದ್ದೀತಂಡೆ ಓಟು ಮುಗಿನೆಡ್ದು ಬೊಕ್ಕ ಬಾಯಿ ಬಿಡ್ತೇರು. ನಾಟಕ ಮಲ್ತದಿರಂದು ಮಾಜಿ ಮೀನುಗಾರಿಕೆ ಮಂತ್ರಿ ಪ್ರಮೋದ್ ಮಧ್ವರಾಜ್ ದೂರ್ದೇರು. ಓಟು ಮುಗ್ಗಿನ ಮುಟ್ಟ ಕೇಂದ್ರ ಸರ್ಕಾರ ಮುಚ್ಚಿದ್ದೀತಂಡು ಆ ಬಗೆಟ್ ಏನಡ ದಾಖಲೆ ಉಂಡು. ಪ್ರತಿಯೊರಿ ಮೀನುಗಾರರಿಗಳ 25 ಲಕ್ಷ ರೂಪಾಯಿ ದಂಚ ಕೇಂದ್ರ ಪರಿಹಾರ ಕೋರುಡು. ಸುವರ್ಣ ತ್ರಿಭುಜಗಳ ಪರಿಹಾರ ಒದಗಾವಳು ಇಜ್ಜಿನ ಎಂಕ್ಲು ಸುಪ್ರೀಂ ಕೋರ್ಟ್ಗೂ ಪೋಪ ಅಂದು 6 ಏವರೋಡು ಬಂತೇರು. ನಮ್ಮ ಮೀನುಗಾರರಿಗೆ 7 ಕುಟುಂಬದವರಿಗೆ ತಲಾ 25 ಲಕ್ಷ ರೂಪಾಯಿಯನ್ನು ಪರಿಹಾರ ನೇವಿಯವರು ಕೊಡಬೇಕು. ನಂಬರ್ 1. ನಂಬರ್ 2, ನಮ್ಮ ಮೀನುಗಾರಿಕಾ ದೋಣಿಗೆ ಆದಂಥ ಇನ್ಶೂರೆನ್ಸ್ ಕವರ್ ಆದಮೇಲೆ ಇನ್ನು ಎಷ್ಟು ಕಡಿಮೆ ಬೀಳುತ್ತೆ ಪರಿಹಾರ ಅದನ್ನು ದೋಣಿಯವರಿಗೆ ಕೊಡಬೇಕು. ಈ ಬಗೆಟ್ ಅಭಿಪ್ರಾಯ ತಿರಿಪಾದನ ಶಾಸಕರು ರಘುಪತಿ ಭಟ್ರು ಮೀನುಗಾರರನ್ನು ನಾಡಿರೆ ರಾಜ್ಯ ಸರ್ಕಾರ ಒವ್ವೇ ಪ್ರಯತ್ನ ಮಲ್ತಿದ್ದಿ ನೌಕಪಟ್ಲಮದಕ್ಲು ಮೀನುಗಾರರನ್ನು ಕೆರ್ತೇರೆಂದು ದೂರ್ನವು ಪ್ರಮೋದ್ ಮಧ್ವರಾಜರ್ನ ಮನಸ್ಸು ದಾನೆ ಎಂದು ತಿರುಪಾವಣೆಂದು ಬಂತೇರು. INS ಕೊಚ್ಚಿನ್ ಅಂತ ಹೇಳುವಂಥ ಒಂದು ನೌಕಾ ಪಡೆ ಇದು ಶಿಪ್ ಹೊಡೆದಿರ್ಬೋದು, ನಮಗೂ ಸಂಶಯ ಇದೆ. ಅದನ್ನು ನಾವು ಅವ್ರಿಗೆ ಹೇಳಿ ತನಿಖೆ ಮಾಡಿಸೋಣ. ಅದು ಬಿಟ್ಟು ಇಡೀ ನೇವಿಯವರೇ ಹೊಡೆದಿದ್ದಾರೆ, ನೇವಿಯವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೀಳು ಮಟ್ಟದ್ದು. ಇದು ಅವರ ಮನಸ್ಥಿತಿ, ಅವರ ಯೋಗ್ಯತೆಯನ್ನು ಹೇಳಿ. ನಾನು ನಾಟಕ ಆಡಲಿಕ್ಕೆ ಹೋದದ್ದಲ್ಲ, ನಮ್ಮ ಮೀನುಗಾರರ ಹತ್ರ ಕೇಳಿ. ಯಾರು ನಾನು ಹೋದದ್ದು, ಅವರ ಈಗ ಇಲ್ಲೇ ಮೀನುಗಾರ ಹೋದವರಲ್ಲಿದ್ದಾರೆ. ನಾನು ಹೋದದ್ದು, ಅವ್ರು ಒತ್ತಾಯ ಮಾಡಿ ನಾನು ಕರ್ಕೊಂಡು ಹೋದ್ರು. ನಾನು ಹೋದದ್ರಿಂದ ತುಂಬ ಪ್ರಯೋಜನ ಆಗಿದೆ. ಇಲ್ಲದಿದ್ದರೆ ಈ ರಿಸಲ್ಟ್ ಬರ್ತಿರಲಿಲ್ಲ. ಅಂದರೆ ನನ್ನ ಪ್ರಭಾವವು ಅದರಲ್ಲಿ ಪ್ರಯೋಜನ ಆಗಿದೆ. ಒಂದೆಟ್ಟು ಒಡಿಪು ಜಿಲ್ಲೆದ 2 ಉತ್ತರ ಕನ್ನಡ ಜಿಲ್ಲೆದ 5 ತೋಜಂದೆ ಆತಿರು. ಸುವರ್ಣ ತ್ರಿಭುಜದ ಲಕ್ಷಗಟ್ಟಲೆ ಸಾಲ ಸಂದಾವನ ಜವಾಬ್ದಾರಿ ಒಂಜಿ ಕಡೆಟ್ ಇತ್ತಿಂದ ನನೊಂಜಿ ಕಡೆಟ್ ಬಡವೇರು ಮೀನುಗಾರರನ ಕುಟುಂಬ ತೂವೊನ್ನ ಮಲ್ಲ ಸವಾಲುಂಡು. ರಾಜಕೀಯವಾದ ತುಚ್ಚೊನ್ನ ಬದಲು ಇಲ್ಲಲ್ದಕ್ಲೇನು ಕಳೆವೊನ್ನ ಕುಟುಂಬೊಳೆಗ್ ಪರಿಹಾರ ದೆಪ್ಪಾದ ಕೊರಡೊಂದು ಜನಕ್ಲು ಮೀನುಗಾರರನ ಸಂಬಂಧದಕ್ಲು ಬಯಕೊಂದುಲ್ಲಿರು. ಮೀನುಗಾರರನ ಸಂಬಂಧದ ರವಿರಾಜ್ ಈ ಬಗೆಟ್ ಪಾತಿರ್ದೇರು. ಪ್ಲೀಸ್ ಸರ್, ನಮ್ಮ MLA ಅವ್ರು ಇದ್ದಿದ್ದರಿಂದ ನಮ್ಮ ಕಾರ್ಯ ಸ್ವಲ್ಪ ಈಸಿ ಆಯಿತು. ಅವ್ರು ಮತ್ತೆ ಪ್ರೆಷರ್ ಹಾಕಿದ್ರು, ನೀವು ಹೋಗಲೇಬೇಕಂತ. ಅವ್ರು ಹೋದ ನಂತರ ಅಲ್ಲಿ ಸುವರ್ಣ ತ್ರಿಭುಜ ಅದು ಫೋಟೋ ತೆಕ್ಕೊಂಡು ಬಂದು ನಮಗೆ ತೋರಿಸಿದ್ರು. ಕ್ಯಾಮರಾದಲ್ಲೇ ತೋರಿಸಿದ್ರು ಮತ್ತು ಮೆಮೊರಿ ಕೊಟ್ಟರು. ಆವಾಗ ನಮಗೆ ಕನ್ಫರ್ಮ್ ಆಯಿತು ಅದು ಸುವರ್ಣ ತ್ರಿಭುಜ ಬೋಟ್ ಅಂತ. ಬೇಕು ಬೋಟ್ ಎಕ್ಸ್ಟೆಂಟ್ ಆಗಿ ಮುಳುಗಿದೆ ಅಂತ. ಆ ಎಕ್ಸ್ಟೆಂಟ್ ಆಗಿದ್ದ ರೀತಿ, ಬೋಟ್ ಅಡ್ಡ ಬಿದ್ದ ರೀತಿಯಲ್ಲಿ ಯಾವ ಕಾರಣಕ್ಕೂ ನನ್ನ ಪ್ರಕಾರ ಅದು ಜೀವಂತವಾಗಿರಲಿಕ್ಕೆ ಚಾನ್ಸಸ್ ಇಲ್ಲ. ಏನಿದ್ರು ಪರಿಹಾರದ ಕಡೆಗೆ ಗಮನ ಕೊಡಬೇಕು. ಸುವರ್ಣ ತ್ರಿಭುಜೋಡಿತ್ತಿನ 7 ನಾಡುನ ಮಲ್ಲ ಸವಾಲು ತನಿಖೆದ ಅಧಿಕಾರಿನ ಮಿತ್ತುಂಡು. ಮೀನುಗಾರರನ್ನು ಜೂಡು ಅತ್ತನಕ್ಲಿನ ಪುಣತು ಒಂದೇ ಅಕ್ಲಿನ ಕುಟುಂಬವು ಒರಿಕ್ಕೈಜ್ಜಿ ಓಟು ಗೆಂತು ನಡೆದು ಬೊಕ್ಕಾಂಡಲ ಈ ಸಮಸ್ಯೆ ಪರಿಹಾರ ಆಪುಂಡ ಅಂದು ಕಾತುತ್ತು ಓಡಾದು.